भारतीय कॅथोलिक युवा संचालन पेरमनूर म्हणून हाच्या प्रकृती संरक्षण प्रेरित कार्य व नमोस्तावाक तुमका सर्वांक मोगासो स्वागत। हांव विनंती करता आमच्या विगार बापाक मानदिक बाप सिप्रियन पिंटो, सहायक विगार बाप स्टीवन कुटेनो, मोगाचे सेरे श्री माधव उल्लाल, 3 कोळिंताची वडील बेथनी सिस्टर जोसेफ मेरी, एलोशियस कॉन्वेंट नेहरू नगर सिस्टर मैरिएट, निर्मला कॉन्वेंट सिस्टर अल्फोन्सा, फिरगस उपाध्यक्ष मौरिस मंतेरो, कार्यदर्शी फिलोमिना डिसोजा, ICYM सचेतकी सिस्टर सेवरीन आणि सचेतक श्री डेरिल डिसोजा हांका सर्वांक ICYM अध्यक्षीन अश्विया अन्ना लसरादो तसेच कार्यदर्शी डायलेश डिसोजा हांनी वेदीचे स्वागत करच्या। सर्गींच्या बापाची विन्सनर आशीर्वादा प्रार्थन गीत गाव मुके। बेसांबी सर्गींचे हांव तुझे नेंतुले भुरगे क्रिस्ता वोटान फुल्लोले मोये म्हजे मोगाळी माये दिसपोत्या या मोज्या जीवनान आदार तुजो नासता या संसारान नाही कांयच हांव मोरे तुज्या वावरान उजवाड आनी ज्ञान लाभय शिकपान मोरे म्हजे मोगाळी माये बेसांदी सर्गीचे हांव तुजे नेमतोले भुरगे क्रिस्ता वोटान फुलोले। आणि मोगाचो स्वागत पाठो मुखार येता ICYM अध्यक्षीन कुमारी आश्विया अन्ना लसरादो। गाद्या तोटांनी बेळ्या बदलाक काटोना किरलाल्यान 5व्या राणा बदलाक सिमेंटीची राणा उदेल्यान 5वो रंग माजवून गेला आणि की आमी 17 करिना तर 5वो रंग पिंतुरांनी मात्र पळोवंक मेळात। ह्याच उद्देशान सरकारान वर्सात 1 दीस वनमहोत्सव आचरण करूंक नम्यारला। ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ 2021-22ನೇ ಸಾಲಿನ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಮಾಧವ ಉಳ್ಳಾಳ್ ರವರಿಗೆ ಭಾರತೀಯ ಕಥೋಲಿಕ್ ಯುವ ಸಂಚಾಲನ್ ಪೆರ್ಮನೂರ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ। आयच्या कार्याचे अध्यक्षस्थान सोबयल्या आमचो डिरेक्टर मानदिक बाप सिप्रियन पिंटो तुमकांय स्वागत। हांगासर सैरे जावन आयिल्ल्या तिनी कोळवंताची वडीलनी फिरगस गवळीक मंडळीचो उपाध्यक्ष आणि कार्यदर्शी तुमकांय ह्या कार्याक स्वागत। हांगासर हजर असल्या सर गुरकारांक प्रतिनिधी आणि सर फिरगसकरांक माया मोगासो स्वागत। देव बरें करूं। स्वागत पटेल्या आश्विया तुका मोगासो स्वागत। आमच्या या वनमहोत्सव कार्याचे उद्घाटन करच्याक आमच्या ICYM संघाने मिनत घेतल्या असता हांव विनंती करता वेदीचेर असल्या सर मनाच्या सैऱ्यांनी या कार्याक संगत दिवच्या।
ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿರುವ ಶ್ರೀ ಮಾಧವ್ ಉಲ್ಲರವರು ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲು ವಿನಂತಿಸುತ್ತೇನೆ. ವೈಎಂ, ನಾನು ಬಹಳ ವರ್ಷದಿಂದ ಈ ಒಂದು ಹೆಸರನ್ನ ಕೇಳುವಂಥದ್ದು. ವೇದಿಕೆಯಲ್ಲಿರ್ತಕ್ಕಂಥ ಪೂಜ್ಯ ಫಾದರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಪರಿಸರ ಪ್ರೇಮಿಗಳು, ನಾವು ಪ್ರಕೃತಿಯನ್ನು ಆರಾಧನೆ ಮಾಡೋದಕ್ಕೆ, ಪ್ರಕೃತಿಯನ್ನು ಪ್ರೀತಿ ಮಾಡೋದಕ್ಕೆ ಒಂದು ಕಾರಣ ಗಿಡ. ವಿಶ್ವದಲ್ಲಿ ಇವತ್ತು ಅತ್ಯಂತ ಹೆಚ್ಚಾಗಿ ತಾಪಮಾನದಿಂದ ಬಳಲುತ್ತಿರುವಂಥ ರಾಷ್ಟ್ರಗಳಲ್ಲಿ, ಹವಾಮಾನದ ವೈಪರೀತ್ಯವನ್ನು ಎದುರಿಸಿರುವ ರಾಷ್ಟ್ರಗಳಲ್ಲಿ ನಾವು ಒಂದು ದೃಷ್ಟಿಕೋನವನ್ನು ನೆಟ್ಟರೆ ಕೊರೋನಾಕ್ಕಿಂತ ಹೆಚ್ಚಾಗಿ ಜನ ಸಾಯುವುದು ಈ ಒಂದು ತಾಪಮಾನದ ಪರಿಸ್ಥಿತಿಯಿಂದ. ಅದು ನಮಗೆ ಗೊತ್ತೇ ಆಗುವುದಿಲ್ಲ ಎಷ್ಟು ಸ್ಲೋ ಆಗಿ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಈಗ ತಟ್ಟಿರುವಂಥ ಒಂದು ಬಹಳ ದೊಡ್ಡ ಸಮಸ್ಯೆ. ಎಲ್ಲ ಸಮಸ್ಯೆಗಳಿಗೆ ಕಾರಣ ನಾವು ಭೂಮಿಯನ್ನು ಬರಿದು ಮಾಡಿದ್ದು, ಭೂಮಿಯನ್ನು ಹಸಿರನ್ನು ನಾಶಕ್ಕೆ ಈ ಕಾರಣಕ್ಕಾಗಿ ಈ ಎಲ್ಲ ಕಾರಣಗಳು ನಮಗೆ ಸಮಸ್ಯೆಯನ್ನು ತಂದು ಕೊಡ್ತಾ ಇದೆ. ಇವತ್ತು ನಾವು ಮನುಷ್ಯ ಪ್ರಕೃತಿಗಾಗಿ ಬದುಕಬೇಕಾ, ಪ್ರಕೃತಿ ಮನುಷ್ಯನಿಗಾಗಿ ಬದುಕಬೇಕಾ? ಜೀವಿಗಳು ಪ್ರಕೃತಿಯನ್ನು ಇದ್ದರೆ ಮಾತ್ರ ಜೀವಿಗಳು ಬದುಕುತ್ತೆ. ಪ್ರಕೃತಿಯನ್ನು ಆರಾಧನೆ ಮಾಡಿದರೆ ಮಾತ್ರ ನಮಗೆ ಮುಂದೆ ಜೀವನಕ್ಕೆ ಸುಗಮವಾಗಿ ಹೋಗಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಕಾರಣವನ್ನು ಅರಿತುಕೊಂಡು ಪ್ರಕೃತಿಯನ್ನು ನಾವು ಪೂಜಿಸಬೇಕು, ಪ್ರಕೃತಿಯನ್ನು ನಾವು ಆರಾಧನೆ ಮಾಡಬೇಕು. ನಮಗೆ ಹೆಚ್ಚು ಗಿಡ ನೆಡುವುದಕ್ಕೆ ಹೆಚ್ಚು ಎಲ್ಲಿ ಜಾಗ ಸಿಗತ್ತೆ ಅಲ್ಲಿ ಪ್ರತಿಯೊಂದು ವ್ಯಕ್ತಿ ಕೂಡ, ಪ್ರತಿಯೊಂದು ಮಗು ಕೂಡ ಈ ದಿನದಿಂದಲೇ ಒಂದೊಂದು ಗಿಡವನ್ನು ನೆಟ್ಟು ಸಾಕಿದರೆ ಈ ಭೂಮಿ ತಂಪಾಗತ್ತೆ. ಈ ಭೂಮಿಯ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಒಂದು ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ICYM ಅನ್ನು ಹೊಗಳ್ತೇನೆ. ಯಾಕಂತ ಹೇಳಿದರೆ ಬಹಳ ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ನಿರಂತರವಾಗಿ ಮಾಡಲಿಕ್ಕೆ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಕೂಡ ಈ ಒಂದು 500 ಗಿಡಗಳನ್ನು ವಿತರಣೆ ಮಾಡೋದಕ್ಕೆ ಈ ಸಂಸ್ಥೆ ಮುಂದಾಗಿದೆ ಅನ್ನುವಂಥದ್ದು ಹೇಳಿದರೆ ಅದು ಅತ್ಯಂತ ಶ್ರೇಷ್ಠವಾಗಿದೆ. ಅದಕ್ಕೆ ದೊಡ್ಡ ಮಟ್ಟದ ಒಂದು ಚಪ್ಪಾಳೆಯನ್ನು ತಾವೆಲ್ಲರೂ ಕೊಡಬೇಕು. ಮುಂದಿನ ದಿನದಲ್ಲಿ ನಾವು ನಮ್ಮ ಉಳ್ಳಾಲ ವ್ಯಾಪ್ತಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗಿಡಗಳನ್ನು ನೆಡುವುದಕ್ಕೆ ನಾವೆಲ್ಲರೂ ಸಜ್ಜಾಗೋಣ. ನಾವು ಈ ತಾಪಮಾನದ ಈ ಒಂದು ಅಳಿವನ್ನು ಮಾಡೋದಕ್ಕೆ, ನಮಗೆ ಸೆಕೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ. ಅದಕ್ಕೋಸ್ಕರ ಮರಗಳು ಹೆಚ್ಚು ಈ ಭೂಮಿಯಲ್ಲಿ ಬೇಕು. ನಾವು ನದಿ, ಕೆರೆ, ಹಳ್ಳ ಇದನ್ನೆಲ್ಲ ಪ್ರೀತಿಸಬೇಕಾಗಿದೆ. ಅದರಲ್ಲಿ ಜೊತೆಯಲ್ಲಿ ಬೆಟ್ಟವನ್ನು ಕೂಡ ಪ್ರೀತಿ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಇವತ್ತು ಬೆಟ್ಟಗಳು ಎಲ್ಲ ಜರಿದು ಹೋಗ್ತಾ ಇದೆ. ಪಶ್ಚಿಮ ಘಟ್ಟವನ್ನು ನೋಡಿದರೆ, ನಾವು ಪಶ್ಚಿಮ ಘಟ್ಟಕ್ಕೆ ಒಮ್ಮೆ ನಾವು ಅಲ್ಲಿ ಭೇಟಿಯನ್ನು ಕೊಟ್ಟರೆ, ಟ್ರೆಕ್ಕಿಂಗ್ ಮೂಲಕ ಯಾರಾದರೂ ಹೋಗಿದ್ದಿದ್ರೆ ಅಲ್ಲಿ ಪಶ್ಚಿಮ ಘಟ್ಟದ ಸ್ಥಿತಿಯನ್ನು ನೋಡಿದರೆ ಅಲ್ಲಿ ತುಂಬ ನಮಗೆ ಆ ರೀತಿಯನ್ನು ಕಂಡಾಗ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕಂತ ಹೇಳಿದರೆ ಆ ಪಶ್ಚಿಮ ಘಟ್ಟ ಇವತ್ತು ಎಲ್ಲ ಜರಿದು ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಉಂಟು ಮಾಡಿದೆ. ನಮಗೆ ಈ ಭೂಮಿಗೆ ತಂಪನ್ನು ಕೊಡುವಂಥದ್ದು, ನೀರನ್ನು ಕೊಡುವಂಥದ್ದು, ಅಥವಾ ಪಶ್ಚಿಮ ಘಟ್ಟದಿಂದ ನಮ್ಮ ಈ ಉಳಿದ ಭಾಗಗಳು ಸಂರಕ್ಷಣೆ ಪಟ್ಟಿರುವಂಥದ್ದು ಆ ಪಶ್ಚಿಮ ಘಟ್ಟದ ಒಂದು ನೆಲೆಯಿಂದಾಗಿ. 6 ರಾಜ್ಯಗಳಲ್ಲಿ ವಿಸ್ತರಣೆ ಮಾಡಿರುವಂಥ ಪಶ್ಚಿಮ ಘಟ್ಟವನ್ನು ನಾವು, ಅದು ವಿಶ್ವದ ಕೆಲವು ಅದ್ಭುತಗಳಲ್ಲಿ ಒಂದು. ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಅದಕ್ಕೆ ಪಣ ತೊಡೋಣ. ಅಷ್ಟು ಮಾತ್ರವಲ್ಲ, ಇವತ್ತು ನಮ್ಮ ಮಕ್ಕಳಿಗೆ ಕೂಡ ಈ ಪ್ರಕೃತಿಯ ಬಗ್ಗೆ ಒಂದು ಗಿಡವನ್ನು ನೆಡುವುದಕ್ಕೆ, ಆ ಗಿಡ ಯಾವ ರೀತಿ ಉಪಯೋಗ ಬರುತ್ತೆ, ಆ ಗಿಡ ಮುಂದಕ್ಕೆ ನಮಗೆ ಹೇಗೆ ದೊಡ್ಡದಾಗುವಾಗ ತಂಪನ್ನು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ, ಅಥವಾ ಬೇರೆ ಬೇರೆ ರೀತಿಯ ಔಷಧಿ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ನಾವು ಅದನ್ನು ಪ್ರೀತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ತಿಳಿಸಿದರೆ ಮುಂದಕ್ಕೆ ಈ ಭೂಮಿ ಹೆಚ್ಚು ತಂಪಾಗತ್ತೆ. ಈ ಭೂಮಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ನಾನು ಕ್ಯಾಥೋಲಿಕ್ ಸಂಸ್ಥೆಗಳಲ್ಲಿ ನಾನು ಹೆಚ್ಚಾಗಿ ಹೋದಾಗ ಅಲ್ಲಿ ನನಗೆ ಖುಷಿ ಪಡುವಂಥ ವಿಚಾರ ಅಂದರೆ ಅಲ್ಲಿ ಅತ್ಯಂತ ಹೆಚ್ಚು ಗ್ರೀನರಿಯನ್ನು ನಾನು ಕಂಡಿದ್ದು. ನಾನು ವಾಮಂಜೂರಲ್ಲಿ ಸೈಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನಲ್ಲಿ 3 ವರ್ಷಕ್ಕೆ ಮುಂದೆ ಹೋಗಿದ್ದೆ. ನನಗೆ ಫಾದರ್ ಕರೆದಿದ್ದರು. ಅಳಿವಿನಂಚಿನಲ್ಲಿರ್ತಕ್ಕಂಥ 50 ದೊಡ್ಡ ದೊಡ್ಡ ಗಿಡಗಳನ್ನು ಅಲ್ಲಿ ನೆಟ್ಟು ಈಗಾಗಲೇ ಬೆಳೆಸಲಾಗಿದೆ. ಎಲ್ಲ ದೊಡ್ಡದಾಗ್ತಾಯಿದೆ. ನಮಗೆ ಅಲ್ಲಿ ಕಂಡದ್ದೇನು, ನಾನು ಅಲ್ಲಿ ಹೋಗಿದಾಗ ನನಗೆ ಕಂಡದ್ದೇನು ಅಂತ ಕೇಳಿದರೆ ಅತ್ಯಂತ ಹಸಿರಿನ ವಾತಾವರಣವನ್ನು ಕಂಡಿದ್ದು.
ಕ್ಯಾಥಲಿಕ್ ಸಂಸ್ಥೆಗೆ ನನಗೆ ಬರೋದಂದ್ರೆ ತುಂಬ ಖುಷಿ. ಯಾಕಂತ ಹೇಳಿದರೆ ಎಲ್ಲಿ ನೋಡಿದರೂ ಹಸಿರಿರುತ್ತೆ, ಎಲ್ಲ ಮರ ಗಿಡಗಳಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ, ಗೌರವವನ್ನು ಕೊಟ್ಟಿರ್ತಾರೆ. ಅದು ನಮಗೆ ಖುಷಿಯನ್ನು ಕೊಟ್ಟಿರುವಂಥದ್ದು. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕಾಗಿ ನೀವೆಲ್ಲರೂ ಸೇರಿದ್ದೀರಾ. ಈ ಕಾರ್ಯಕ್ರಮವನ್ನು ಬರುವ ವರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವ. ನಾನು ನಿಮ್ಮ ಜೊತೆ ಇದ್ದೇನೆ. ICYMಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಹತ್ತಿನ ಗಿಡ ಅಂತ ಹೇಳ್ತಾರೆ, ಅದು ಯಾವಾಗಲೂ ಅದನ್ನು ತೆಗೆಯುವರಿದ್ದರು ಹಾಲ್ ಕಟ್ಟುವ ಸಮಯದಲ್ಲಿ. ನಾನು ಹೇಳಿದೆ ಎಷ್ಟು ಸಮಯ ಅದು ಇಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಸಮಯ ಅದು ಇಟ್ಕೊಳ್ಳಿ, ಮತ್ತೆ ಇಂಟರ್ಲಾಕ್ಸ್ ಹಾಕುವಾಗ ಮತ್ತೆ ನೋಡೋಣ ಅಂತ. ನೋಡಿ, ಅದು ಹಿಂದೂ ಜನರೆಲ್ಲ ದೇವರ ಒಂದು ಅಲ್ಲ ಸರ್, ಶಿವ ಎಂಥದ್ದು ಅದು ಮದ್ದಿನ ಗಿಡ ಅಂತ. ಇಲ್ಲಿ ನಾನು ಗಾರ್ಡನ್ ಮಾಡುವಾಗ ಈ ಮರವನ್ನು ತೆಗಿಬೇಕಂತ ಕೆಲವರು ಹೇಳಿದ್ದು. ನಾನು ಹೇಳಿದೆ ಇದಷ್ಟು ಕಾಲ ಇರಲಿ, ನಮ್ಮ ಜೀವನದಲ್ಲಿ ಆದಷ್ಟು ಗಿಡ ಮರಗಳನ್ನು ಬೆಳೆಸೋಣ. ಇವತ್ತು ICYM ಇಲ್ಲಿ ಒಂದು ಸಂಭ್ರಮ. ಈಗ ಸರ್ ಅವರು ವಾಮಂಜೂರ್ ಹೆಸರು ಹೇಳಿದರು. ವಾಮಂಜೂರಲ್ಲಿ ಸರ್ ಇಡೀ ನಮ್ಮ ಧರ್ಮ ಪ್ರಾಂತ್ಯದ 125 ಚರ್ಚ್ಗಳ ICYMಗಳ 75 ವರ್ಷಗಳ ಸಂಭ್ರಮ. ನಾನೇ ಕಟ್ಟಿದ ಚರ್ಚ್ ಅದು, ನಾನೇ ಕಟ್ಟಿದ ಹಾಲ್ ಅದು. ಅದರಲ್ಲಿ ಇವತ್ತು ಸಂಭ್ರಮ, ಅದು ಸಂಜೆ ಸಂಭ್ರಮ, ಇಲ್ಲಿ ಬೆಳಿಗ್ಗೆ ಇದೊಂದು ಸಂಭ್ರಮ. ಎರಡು ಸಂಭ್ರಮ ಒಟ್ಟು ಆಗುವಾಗ ನನಗೆ ತುಂಬ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಮೊನ್ನೆ ನಮ್ಮ ಕೆಲವರು ತರುಣರು ಬಂದು ಅಲ್ಲಿ ರಾತ್ರಿ ಗುರ್ರು ಅಂತ ಮಾಡ್ತಾ ಇದ್ರು. ನನಗೆ ಕೋಪ ಬಂತು. ಇದು 8:30 ಗಂಟೆಗೆ ಇವರು ಎಲ್ಲಿ ಇರ್ತದೆ ಗುರು ಮಾಡಿ ನಮ್ಮ ಮನೆ ಹತ್ತಿರ ಅಂತ. ಇವರಿಗೆ ಖುಷಿ ಆಗ್ತದೆ ನೋಡುವಾಗ. ದಟ್ ಕ್ರಿಯೇಟಿವಿಟಿ ದೇ ಹ್ಯಾವ್ ಯೂಸ್ಡ್, ಸೊ ಲವ್ಲಿ ಕ್ರಿಯೇಟಿವಿಟಿ. ಆ ಒಂದೇ ಸಂಕೇತದಲ್ಲಿ ನಮಗೆ ತುಂಬ ಪಾಠಗಳು ಸಿಗುತ್ತವೆ. ಅವರ ಎಲ್ಲ ಮುಂದಾಳತನಕ್ಕೆ, ಅವರ ಹುಮ್ಮಸ್ಸಿಗೆ ಭಗವಂತ ಆಶೀರ್ವಾದ ಕೊಡಲಿ. ಹಾಗೂ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯಲಿ ಅಂತ ಹಾರೈಸುತ್ತಾ ನಿಮಗೆಲ್ಲರಿಗೂ अभिनंदनಗಳು, ಧन्यवादಗಳು. थँक्स. जडा घेवच्या तुम्ही सर्वांनी हांगासर आजचे जड घेवन त्या जडाचे भरण पोषण करच्याक विनंती. नवीन वेगस क्राइस्ट द किंग, लीना डिसोजा कॉसेस, अल्फ्रेड डिसोजा फातिमा, रुडॉल्फ एंटनी डिसोजा फातिमा फर्स्ट, हिलरी कोटेना फातिमा सेकंड, जोसेफ डिसोजा ग्वादालुपे, प्रवीण डिसोजा होली क्रॉस, रिची वेगस इन्फेंट जीसस, Carmen D'Souza Lourdes, Edward Lobo Nityadat first, Prakash Nityadat second, James Fergelda Our Lady of Health Ward, Gerald D'Souza Rosa Irmine, Gracie Molly D'Souza Rosario first, Sherlyn D'Souza Rosario second, Christine D'Souza Rosario third, Praveen Mantero Sacred Heart, Thomas Vegas Saint Anthony first, Leo Mantero Saint Anthony second, Vincent Pelle Saint Francis Xavier first, Sunil Jason D'Souza Saint Francis Xavier second, Wilfie Montero Saint Francis Xavier third, Philomena Ferraro Saint Joseph first, Cynthia Montero Saint Joseph second, Joseph Desa Saint Lawrence, Shanti D'Souza Saint Louis first, Prakash Vegas Saint Louis second, Monica D. Musker, Sharmila Saint first, Maurice Montero Saint Michael second, Lavina Ferraro Saint Paul first, Anita Saint Paul second, Cynthia Florence D'Souza Saint Peter, Ashok D'Souza Saint Rita, Arun D'Souza Saint Sebastian first, Ashok D'Souza Saint Sebastian second, Molly Sylvan Montero Saint Sebastian third, Daryl D'Souza Saint Teresa Ward, Richard D'Souza Valankani, Roshan Cuello Milagres Ward. हे जड लायताना तुम्ही तुमच्या वाड्याघरा सांगाता राहून एक तस्वीर काढ. 16 तारखे भितर दिल्ल्या नंबराक तस्वीर धाडचो. सर वाड्याघराडे खावची विनंती. देव बरें करून तुमकां सर आणि जड घेतल्या सर गुरकारांक आणि प्रतिनिधीक. सर्वांक धन्यवाद पाठवून मुखार येता ICYM कार्यदर्शी श्री दायलेश डिसोजा. देव बरो दीस दिवन तुमकां समेजता. आयच्या ह्या वनव महोत्सव कार्याचे अध्यक्ष जावन हजर आसात आमकां सदांच पाठिंबो दिवचे आमचे मोगाल विगार बाप आणि ICYMचे दिरोगकर जावन आसचे मनादीक बाब सिप्रियन पिंटो यांचो हांव काळजांतल्यान उपकार बावडटा. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ
ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದು ನಮ್ಮೆಲ್ಲರನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದ ಶ್ರೀ ಮಾಧವ್ ಉಳ್ಳಾಲ್ ರವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. तसेच या वेदीचे हजर असतात 3 कॉमेंटचे वडील फिरगज उपाध्यक्ष आणि कार्यदर्शी तसेच आईचे वयामाचे सचेतक यांना एकच उतरान हांव देव बरें करूंक म्हणटा. प्रत्येक रितीन उपकार भावुरता सर फिरगजकारांचो, कित्याक तुमच्या हजरपणान हे कार्य यशस्वी जावंक शकलां. आयच्या कार्याक झाडां वदकसून दिल्ल्या तशेंच ट्रान्सपोर्टेशन खर्च पळयल्ल्या श्री सिरील रॉबर्ट तुमकां आमी आभारी जावन आसा. ह्या कार्याक दान दिल्ल्या सर्व दानींक देव बरें करूं. आयच्या ह्या कार्याक सहकार दिल्ल्या सर्व आयसवयम संजांक धन्यवाद पाठवून म्हजी उपकार आठवणची 2 उतरां अखेर करता. समेस्तांक देव बरें करूं. तुका दैलेश डिसोजा. आता तुम्ही हे कार्य अखेर जाता पण आज झाडं जायत आणि हांगा तावन वरून वचून कालचे विनंती. Christa Spiritan Sultan Liran Akia Samsara Divasrasa Amerika Maunan Saumya Katang Naman Gang Mai Mo Hari Kazam Jai Jai Jesu Jai 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 Dayan Mogan Seven Christa Spiritan Sultan Liran Akia Samsara